ಪಾಣಿಮಂಗಳೂರು ವಾರ್ಡ್ನ ಬೀಟ್ ಪೊಲೀಸ್ ಪ್ರವೀಣ್ ಅವರ ಸಾಮಾಜಿಕ ಕಳಕಳಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮೂಲತಃ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶಿವಪುರ ನಿವಾಸಿ ಪ್ರವೀಣ್ ಅವರು ಬಂಟ್ವಾಳ ನಗರ ಠಾಣೆಯ ಪೊಲೀಸ್ ಆಗಿದ್ದು, ಇವರ ಜನಪರ ಕಾಳಜಿ ಸೇವೆ ಇತರರಿಗೆ ಮಾದರಿಯಾಗಿದೆ. ಬೀಟ್ ಪೊಲೀಸ್ ಪ್ರವೀಣ್ ಅವರು ಲಾಕ್ಡೌನ್ ಅವಧಿಯಲ್ಲಿ ಪಾಣಿಮಂಗಳೂರು ಸಮೀಪ ಇರುವ ಜೈನರಪೇಟೆ ಪರಿಸರದಲ್ಲಿ ಸುತ್ತಾಡುವ ವೇಳೆ ಇವರ ಕಣ್ಣಿಗೆ ಬಿದ್ದ 2 ಮನೆಯ ಸ್ಥಿತಿ ಇವರ ಮನಸ್ಸಿಗೆ ತುಂಬಾ ಬೇಸರವನ್ನ ನೀಡಿತ್ತು. ಆ ದಿನವೇ ಅವರಿಗೇನಾದರೂ ಸಹಾಯ ಮಾಡಬೇಕೆಂದು ನಿಶ್ಚಯವನ್ನ ಮಾಡಿದ್ರು. ಸ್ಥಳೀಯ ಪುರಸಭಾ ಸದಸ್ಯ ಇದ್ರೀಸ್ ಅವರಿಗೆ ತಿಳಿಸಿ ಜೈನರಪೇಟೆ ವಾರ್ಡ್ನಲ್ಲಿ ಆರ್ಥಿಕವಾಗಿ ತೀರಾ ಬಡತನದಲ್ಲಿರುವ ಕುಟುಂಬಗಳನ್ನು ಗುರುತಿಸುವಂತೆ ಹೇಳಿದ ಪ್ರಕಾರ ಸದಸ್ಯರು ಒಟ್ಟು 10 ಮನೆಗಳನ್ನು ಗುರುತಿಸಿದ್ದರು. ಸದಸ್ಯರು ಗುರುತಿಸಿದ ಮನೆಗಳಿಗೆ ಪ್ರವೀಣ್ ಅವರು ಸ್ವತಃ ವೈಯಕ್ತಿಕ ನೆಲೆಯಲ್ಲಿ ದೈನಂದಿನ ಆಹಾರದ ಕಿಟ್ಗಳನ್ನು ಅವರ ಮನೆಗೆ ತಲುಪಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ.